ವೇದಗಿರಿ ಚಾಹುಡಿಯನ್ನ ನೀವು ಪರ್ಚೇಸ್ ಮಾಡಿದ್ರೆ ಕೇವಲ 160 ರೂಪಾಯಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಕೆಲವು ದಿನಗಳ ಹಿಂದೆ ನಾನು ಇದೇ ಜಾಗದಲ್ಲಿ ನಿಂತು ಬಾಯಿಯ ಸ್ವಾದವನ್ನ ಹೆಚ್ಚಿಸುವಂತಹ ಆಹ್ಲಾದಕರ ಅನಿಸುವಂತಹ ವೇದಗಿರಿ ಚಾಹುಡಿಯನ್ನ ನಿಮ್ಮೆಲ್ಲರಿಗೂ ಪರಿಚಯಿಸಿದ್ವಿ. ವೇದಗಿರಿ ಚಹಾವನ್ನ ಸವಿದಂತಹ ಪ್ರತಿಯೊಬ್ಬರೂ ಕೂಡ ಫಿದಾ ಆಗೋಗ್ಬಿಟ್ಟಿದ್ರು. ತುಂಬಾನೇ ಮೆಚ್ಚುಗೆಯ ಕೂಡ ಈ ಒಂದು ವೇದಗಿರಿ ಚಹಾಗೆ ವ್ಯಕ್ತವಾಗಿರುವಂತದ್ದು. ಪುತ್ತೂರಿನ ದರ್ಬೆಯಲ್ಲಿರುವಂತಹ ಸಚಿನ್ ಟ್ರೇಡರ್ಸ್, ಮಂಜುನಾಥ್ ನಾಯಕ್ ಅವರ ಮಾಲಕತ್ವದಲ್ಲಿ ನಡೀತಾ ಇರುವಂತಹ ಸಚಿನ್ ಟ್ರೇಡರ್ಸ್ ನಲ್ಲಿ ವೇದಗಿರಿ ಚಹಾವನ್ನ ಪರಿಚಯಿಸಿ ವ್ಯಾಪಾರ ವ್ಯವಹಾರದಲ್ಲಿ ಹತ್ತೂರಿನಲ್ಲಿ ಪ್ರಸಿದ್ಧಿಯನ್ನ ಪಡೆಯೋದ್ರ ಜೊತೆಗೆ ವೇದಗಿರಿ ಅನ್ನುವಂತಹ ಚಹಾವನ್ನ ಕೂಡ ಜನರಿಗೆ ಪರಿಚಯಿಸಿ ಎಲ್ಲರ ಮನ ಮೆಚ್ಚುವ ರೀತಿಯಾಗಿ ಈ ಒಂದು ವೇದಗಿರಿ ಮಾಡಿತ್ತು. ಇದೀಗ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ದೀಪಾವಳಿಯ ಸಂಭ್ರಮದಲ್ಲಿ ಇನ್ನಷ್ಟು ಮೆರುಗನ್ನ ನೀಡಬೇಕು. ದೀಪಾವಳಿಯ ಸಂಭ್ರಮ ಪ್ರತಿಯೊಬ್ಬ ಗ್ರಾಹಕರ ಮನೆಯಲ್ಲಿ ಕೂಡ ಚಹಾದ ಮೂಲಕ ವಿಶೇಷವಾಗಿ ಮಿನುಗಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ವೇದಗಿರಿಯಲ್ಲಿ ಸ್ಪೆಷಲ್ ಆಗಿರುವಂತಹ ಡಿಸ್ಕೌಂಟ್ ಅನ್ನ ನೀಡ್ತಾ ಇದ್ದಾರೆ. ಅದೇನಪ್ಪ ಡಿಸ್ಕೌಂಟ್ ಅಂತ ಹೇಳಿದ್ರೆ, ನೀವು ವೇದಗಿರಿಯ ಪ್ಯಾಕೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಇದು 500 ಗ್ರಾಮ್ನ ವೇದಗಿರಿಯ ಪ್ಯಾಕೆಟ್, ನೀವು 2 ಪ್ಯಾಕೆಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 1 kgಯ ವೇದಗಿರಿ ಚಹಾ ಹುಡಿಯನ್ನ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಕೇವಲ 160 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಈ 2 ಪ್ಯಾಕೆಟ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ 200 ರೂಪಾಯಿಯನ್ನ ಪೇ ಮಾಡಬೇಕು. ಬಟ್ ಇವಾಗ ದೀಪಾವಳಿಯ ಸ್ಪೆಷಲ್ ಆಫರ್ ಹಾಕಿದ್ರೋದ್ರಿಂದಾಗಿ 1 kgಯ ವೇದಗಿರಿ ಚಾಹುಡಿಯನ್ನ ನೀವು ಪರ್ಚೇಸ್ ಮಾಡಿದ್ರೆ ಕೇವಲ 160 ರೂಪಾಯಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಆಫರ್ ನಡೀತಾ ಇರುವಂಥದ್ದು ಇದೇ ಅಕ್ಟೋಬರ್ 31ನೇ ತಾರೀಕಿಂದ ನವೆಂಬರ್ 15ನೇ ತಾರೀಕಿನವರೆಗೆ ನಡೀತಾ ಇದೆ ಅಂತ ಹೇಳಿದ್ರೆ ಪುತ್ತೂರಿನ ವೆಂಕಟರಮಣ ದೇವಸ್ಥಾನದ ಲಕ್ಷ ದೀಪೋತ್ಸವದವರೆಗೆ ಈ ಒಂದು ಸ್ಪೆಷಲ್ ಆಗಿರುವಂತಹ ಆಫರ್ ನಡೀತಾ ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಈ ಒಂದು ವೇದಗಿರಿಯ ಚಹಾವನ್ನ ಟೇಸ್ಟ್ ಮಾಡಿಲ್ಲ, ಈ ಒಂದು ಸ್ವಾದವನ್ನ ಸವಿದಿಲ್ಲ, ಅವರು ಖಂಡಿತವಾಗ್ಲೂ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಈ ಒಂದು ಸ್ಪೆಷಲ್ ಆಗಿರುವಂತಹ ಆಫರ್ನ ಹೊತ್ತಿನಲ್ಲಿ ವೇದಗಿರಿಯನ್ನ ಪರ್ಚೇಸ್ ಮಾಡಿ. ಸ್ಪೆಷಲ್ ಆಗಿರುವಂಥ ಡಿಸ್ಕೌಂಟ್ ಕೂಡ ಇದೆ. ಹಾಗಾಗಿ 1 kg ವೇದಗಿರಿಯನ್ನ ಕೇವಲ 160 ರೂಪಾಯಿಯನ್ನ ಪೇ ಮಾಡೋ ಮೂಲಕ ನೀವು ಪಡಿಬಹುದಾಗಿದೆ. ಸಚಿನ್ ಟ್ರೇಡರ್ಸ್ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಮಂಜುನಾಥ್ ನಾಯಕ್ ಅವರು ಹತ್ತೂರಿನಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕ. ಈಗ ಗ್ರಾಹಕರಿಗೆ ಅನುಕೂಲ ಆಗಬೇಕು, ಅದರ ಜೊತೆಗೆ ದೀಪಾವಳಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವೇದಗಿರಿ ಇರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅತ್ಯಂತ ಕಡಿಮೆ ಬೆಲೆಗೆ 1 kgಯ ವೇದಗಿರಿ ಟೀ ಪ್ಯಾಕೆಟ್ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಹೊತ್ತಿನಲ್ಲಿ ಬಂದು ವೇದಗಿರಿಯನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.